ಸ್ಕಿನ್ಗೆ ಭಾಳ ಒಳ್ಳೆ ಒಂದು ಔಷಧಿ ಅಂತ ಅಂದರೆ ಸಾಬೂದಾನ. ಆಶ್ಚರ್ಯ ಆಗ್ಬೋದು, ಇಷ್ಟ ಅಂತ ಯಾರು ಕೇಳಿರ್ಲಿಕ್ಕಿಲ್ಲ. ಸಾಬೂದಾನ ಅದನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಚೆನ್ನಾಗಿ ಹಚ್ಕೊಂಡ್ರೆ ಇವನ್ ಪಿಗ್ಮೆಂಟೇಷನ್ನು ಹೋಗುತ್ತೆ, ಕ್ಲಿಯರ್ ಔಟ್ ಮಾಡುತ್ತೆ ಸ್ಕಿನ್ನನ್ನು. ಹಾಗೆ ಬೇರೆ ಬೇರೆ ತುಂಬ ಇದೆ ಕೆಲವೆಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಸ್. ಅದು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು, ಹೋಮ್ ರೆಮಿಡಿ ಮಾಡ್ಕೊಳ್ಳೋಕ್ಕೆ. ಮನೆ ಮದ್ದಿನಲ್ಲೇ ಒಂದು ತುಳಸಿ ಎಲೆಯನ್ನು ಕೂಡ ಉಪ್ಪಿನೊಂದಿಗೆ ಮಿಶ್ರ ಮಾಡಿ ಮಾಡ್ತಾರೆ, ಅದು ಕೂಡ ಒಂದಷ್ಟು ಮಟ್ಟಿಗೆ ಕಡಿಮೆ ಅಷ್ಟೇ. ಮತ್ತೆ ಕಫ ತೆಗಿಲಿಕ್ಕೂ ಅಷ್ಟೇ ವೀಳ್ಯದೆಲೆ ಮತ್ತೆ ಅಜ್ವೈನ್ ಅದೆಲ್ಲ ಒಟ್ಟಿಗೆ ಹಾಕಿ, ಅಜ್ವೈನು ವೀಳ್ಯದೆಲೆ ಮತ್ತೆ ಹನಿ ಈ ಮೂರು ಹಾಕಿಬಿಟ್ಟು ಬಾಯಲ್ಲಿ ಇಟ್ಕೊಂಡು ಚೆನ್ನಾಗಿ ಜಗಿದ್ರೆ ನಿಮ್ಗೆ ಎಂಥ ಕಫ ಇರಲಿ ಯಾವಾಗಿಂದ ಇರಲಿ ಎಲ್ಲ ಹೊರಗಡೆ ಬರುತ್ತೆ. ಇಟ್ಸ್ ಅ ವಂಡರ್ಫುಲ್ ಮೆಡಿಸಿನ್. ಅದೇ ರೀತಿ ಬಿಳಿದೆ ತೊನ್ನು ರೋಗ ಅಂತ ಹೇಳ್ತಾರೆ, ಅದಕ್ಕೆ ಏನಾದರೂ ಇದೆಯಾ? ಹೌದು, ವೈಟ್ ಪ್ಯಾಚಸ್, ಅದು ವೈಟ್ ಪ್ಯಾಚಸ್ಗೂ ಕೂಡ ಅದಕ್ಕೂ ಕೂಡ ಇದೆ. ಕಲರ್ಸ್ನಲ್ಲಿ ಟ್ರೀಟ್ ಮಾಡಿದ್ರೆ ಅದು ಕೂಡ ನಾರ್ಮಲ್ ಬರುತ್ತೆ. ಈಗ ಬೇರೆ ಬೇರೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಬಂದಿದೆ ಅದಕ್ಕೆ. ತಮಿಳ್ನಾಡು ಸೈಡ್ ಎಲ್ಲ ನಾನು ಅದು ಕಾಣ್ತಿದ್ದೇವೆ, ಒಳ್ಳೆ ಪ್ರಾಡಕ್ಟ್ಸ್ ಕೊಡ್ತಾ ಇದ್ದಾರೆ ಅವರು ಆ ಸ್ಕಿನ್ ಟ್ರೀಟ್ಮೆಂಟ್ಗೆ. ತಾವು ಈಗ ಕೈಗೆ ಹಸಿರು ಬಣ್ಣ ಹಾಕೊಂಡಿದ್ದೀರಿ, ಕಾರಣ ಕೇಳ್ಬೋದು? ಇದು ಆಕ್ಚುಲಿ ತೋರು ಬೆರಳು, ಎರಡು ತೋರು ಬೆರಳು ಮಿಡಿಲ್ ಇದಕ್ಕೆ ನಾನು ಸ್ಕೈ ಬ್ಲೂ ಕಲರ್ ಹಚ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಭಾರ ಉರಿ ಅಂತ ಅನಿಸ್ತಿತ್ತು, ಅದಕ್ಕೆ ಸ್ವಲ್ಪ ತಣ್ಣಗಾಗಬೇಕು ಅಂತ ಗ್ರೀನ್ ಕಲರ್ ಹಚ್ಕೊಂಡಿದ್ದೀನಿ. ಗ್ರೀನ್ ಮತ್ತೆ ಸ್ಕೈ ಬ್ಲೂ ಎರಡೂ ಇದೆ ಕೈನಲ್ಲಿ. ಈ ಸ್ಕೈ ಬ್ಲೂ ಏನಂದ್ರೆ ಫೈರ್ ಕೊಡುತ್ತೆ, ಸ್ವಲ್ಪ ಫೈರ್ ಕೊಟ್ಟಾಗ ಅದು ನೋವೇನಾದ್ರೂ ಇದ್ರೆ ಎಲ್ಲ ಹೋಗುತ್ತೆ. ಮತ್ತೆ ಬರ್ನಿಂಗ್ ಏನಾದರೂ ಇದೆ, ಸ್ವಲ್ಪ ಭಾರ ಅನಿಸ್ತಿತ್ತು ಅಂತ ಲಿಟ್ಲ್ ಬಿಟ್ ಆಫ್ ಗ್ರೀನ್ ಕೊಟ್ಟಿದ್ದೀನಿ. ಸೊ ಅದರಿಂದ ಸರಿಯಾಗಿ ಇದು ಬೇರೆ ನಾನು ಯಾರಿಗೋ ಹೇಳ್ಕೊಡೋತಾಗ ಇವಾಗ ಅದನ್ನ ಹಚ್ಕೊಂಡಿದ್ದು ಬಿಡಿ. ಆಮೇಲೆ ಸ್ವಲ್ಪ ಸುಸ್ತು ಕಾಣ್ತಿತ್ತು ಅಂತ ಹೇಳಿ ಇವತ್ತು ನಂಬರ್ 2 ಡಾರ್ಕ್ ಬ್ಲೂ ಕೈನಲ್ಲಿ ಬರ್ಕೊಂಡೆ. ನಾನು ಇಲ್ಲಿಗೆ ಬರಬೇಕಲ್ಲ, ಮಾತಾಡಬೇಕಲ್ಲ, ಅದಕ್ಕಾಗಿ. ಅದರ್ವೈಸ್ ಕೆಲವೊಮ್ಮೆ ಬ್ಲ್ಯಾಕ್ ಹಾಕ್ಕೊಂಡ್ಬಿಟ್ರೆ ಫುಲ್ ರೆಸ್ಟ್ಗೆ ಹೋಗ್ಬಿಟ್ಟಿರ್ತಿ. ಬ್ಲ್ಯಾಕ್ ಏನು ಇವತ್ತು ಸ್ಯಾಟರ್ಡೇ ಆಗಿ ನಾನು ಬ್ಲ್ಯಾಕ್ ಡ್ರೆಸ್ಸೇ ಆಫ್ ಮಾಡಿದೆ, ಬಿಕಾಸ್ ಇದು ಹಾಕೊಂಡಾಗ ಸ್ವಲ್ಪ ನಾವು ಲೋ ಇರ್ತದೆ ಎನರ್ಜಿ, ಅಂದರೆ ನಾಳೆಗೆ ರೇಸ್ ಆಗಲಿ ಅನ್ನೋ ದೃಷ್ಟಿಯಿಂದ ಹಾಕೊಳ್ಳೋದಷ್ಟೇ. ಬಟ್ ಯಾವಾಗಲೂ ಬ್ಲ್ಯಾಕ್ ಹಾಕೊಳ್ಳೋದು ಮಾಡಬಾರ್ದು. ಇನ್ನೊಂದು ಏನಿರುತ್ತೆ, ಆ್ಯಸ್ ಅ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್ ಕೂಡ ನಾನು ಅದನ್ನು ಹೇಳೋದೇನಂದ್ರೆ ಯಾರಿಗೂ ಸಹ ಬ್ಲ್ಯಾಕ್ ಒಂದು ಹಾಕಬೇಡಿ ಜಾಸ್ತಿ. ಕಾರಣ ಏನಂತ ಹೇಳಿದ್ರೆ, ನಾನು ಇದರಲ್ಲಿ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡುವಾಗ ಈ ಬ್ಲ್ಯಾಕ್ ಹೋಲ್ ಅಂತ ಏನು ಹೇಳ್ತಾರೆ, ಬ್ಲ್ಯಾಕ್ ಅಬ್ಸರ್ವ್ ಮಾಡ್ತದಲ್ವಾ, ಹಾಗೆ ಯಾವುದೋ ಒಂದು ಪ್ಲೇಸಲ್ಲಿ ಆಕ್ಸಿಡೆಂಟ್ ಆದಾಗ ಒಂದು ಮಗು ಅಲ್ಲಿತ್ತು, ಆವಾಗ ಏನಾಗಿದೆ, ಆ ಮಗು ಬ್ಲ್ಯಾಕ್ ಡ್ರೆಸ್ ಹಾಕಿದೆ. ಆಗ ಇಮಿಡಿಯೇಟ್ ಆಗಿ ಸತ್ತದು ಆತ್ಮ ಈ ಬಾಡಿ ಎಳ್ಕೊಂಡ್ಬಿಟ್ಟಿದೆ ಈ ಮಗುದು. ಸೊ ಈ ಮಗು ಒಂಥರ ವಿಚಿತ್ರವಾಗಿ ಆಡೋದು ನೋಡಿ, ಮತ್ತೆ ಟ್ರಾನ್ಸ್ನಲ್ಲಿ ನೋಡುವಾಗ ಆ ಆತ್ಮ ಅಲ್ಲಿ ಮಾತಾಡ್ತಾ ಉಂಟು, ನನ್ಗೆ ಇಂಥ ಟೈಮಲ್ಲಿ ಆಕ್ಸಿಡೆಂಟ್ ಆಯಿತು, ಇವಳು ನಿಂತಿದ್ಲು, ಬ್ಲ್ಯಾಕ್ ಕಲರ್ ಹಾಕೊಂಡಿದ್ಲು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಅಂತ. ಮೀನ್ಸ್ ಅವಳು ಕರೀಲಿಲ್ಲ, ಅದು ಅಬ್ಸರ್ವ್ ಆಗಿಬಿಡುತ್ತೆ ಬ್ಲ್ಯಾಕು. ಹಾಗೆ ನೀವು ಬ್ಲ್ಯಾಕ್ ಎಲ್ಲ ಹಾಕೊಂಡೋದ್ರೆ ಇದ್ದ ಬದ್ದದೆಲ್ಲ ಅಬ್ಸರ್ವ್ ಮಾಡ್ಕೊಳ್ತೀವಿ, ಆಮೇಲೆ ಇಟ್ಸ್ ವೆರಿ ಡೇಂಜರಸ್. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ಬ್ಲ್ಯಾಕ್ ಹಾಕ್ಬೇಡಿ ಅಂತ. ಮತ್ತೆ ನಾವು ಅದು ಎನರ್ಜಿ ಲೋ ಆಗ್ತದೆ, ಆಮೇಲೆ ಒಂಥರ ಏನೂ ಬೇಡ ನನಗೆ ಅನ್ನೋದಕ್ಕೆ ಹೊಟ್ಟೋಗ್ತಾರೆ. ಮತ್ತು ಮುಂದಕ್ಕೆ ಅವರು ಯಾವುದನ್ನು ಯೋಚನೆ ಮಾಡೋಕ್ಕೆ ಇಷ್ಟಪಡಲ್ಲ, ಸುಮ್ಮನೆ ಒಂದು ಕಡೆ ಡಮ್ಮಿ ಆಗಿರ್ತಾರೆ. ದಟ್ ಇಸ್ ವೈ ಬ್ಲ್ಯಾಕ್ ಹಾಕಬೇಡಿ. ವೈಜ್ಞಾನಿಕವಾಗಿ ನೋಡೋದಾದ್ರೂ ಕೂಡ ಬಿಸಿಲಿಗೆ ಬಿಳಿ ಬಣ್ಣ ಒಳ್ಳೆಯದು, ಕಪ್ಪು ಬಣ್ಣ ಎಳ್ಕೊಳ್ತದೆ, ಹೌದೌದೇ. ಈವನ್ ಅಬ್ಸರ್ವ್ ಆಲ್ ಅನ್ವಾಂಟೆಡ್. ಹಂಗೆ ಅದಕ್ಕೆ ನಮ್ಮ ಸರ್ ನೋಡಿ, ಬಸವರಾಜ್ ಸರ್ ಹೇಳ್ತಾರೆ, ಒಂದು 0ನ ಗೋಡೆ ಮೇಲೆ ಹಾಕಿ ಅಂತ ಹೇಳ್ತಾರೆ. ಅಂದರೆ ನಿಮ್ಗೇನು ದಿಕ್ಕು ತೋಚ್ತಿಲ್ಲ ಅಂತ ಇರ್ಬೇಕಾದ್ರೆ, ಏನಾದರೂ ನೆಗೆಟಿವ್ ಇದ್ರೆ ಆ 0 ಏನಿದೆ ಗೋಡೆ ಮೇಲೆ ಹಾಕಿರ್ತೀವಿ ಬ್ಲ್ಯಾಕ್ ಕಲರ್ಲಿ, ಅದು ಹೇಳ್ಕೊಂಡ್ಬಿಡುತ್ತೆ. ಇಟ್ಸ್ ಲೈಕ್ ಅ ಪೋರ್ಟಲ್ ಥರ. ಈ ಕನ್ನಡಿನೂ ಒಂದು ಪೋರ್ಟಲ್ ಅಂತಾರೆ, ಆತ್ಮಗಳಿಗೆ ತುಂಬ ಈಸಿ ಅಂತೆ ಬರೋಕ್ಕೆ ಹೋಗೋಕ್ಕೆ, ಕನ್ನಡಿ ಓಪನ್ ಇದ್ರೆ. ಅದಕ್ಕೆ ರಾತ್ರಿ ಹೊತ್ತು ಕನ್ನಡಿ ನೋಡಬೇಡ, ಕನ್ನಡಿ ಇಡಬೇಡ ಎಲ್ಲ ಹೇಳ್ತಾರೆ ಮನೆಯಲ್ಲಿ. ಸೊ ದಟ್ ವಾಸ್ ಒನ್ ಆಫ್ ದ ರೀಸನ್. ಈಗ ನೋಡಿದ್ರೆ ಅದೆಲ್ಲ ಪೋರ್ಟಲ್ ಆಗಿಬಿಟ್ಟಿದೆ. ಸರಿ, ಈಗ ಬಣ್ಣದ ಚಿಕಿತ್ಸೆ ಹೋಗುವುದಾದರೆ, ಬಣ್ಣ ಸಾಮಾನ್ಯವಾಗಿ ವಿಶೇಷವಾಗಿ 3 ಬಣ್ಣ ಪ್ರಧಾನ ಬಣ್ಣ ಅಂತ ನಾವು ಹೇಳ್ತೇವೆ, 7 ಬಣ್ಣಗಳು ಅಂತ ಸಾಮಾನ್ಯವಾಗಿ ಕರಿತೇವೆ. ಈ ಒಂದು ಚಿಕಿತ್ಸೆಗೆ ಎಷ್ಟು ಬಣ್ಣಗಳನ್ನು ಉಪಯೋಗ ಮಾಡ್ತೀವಿ ತಾವು? ವಿಲ್ ಯೂಸ್ 10 ಬಣ್ಣ ತನಕ ಸಹ ನಾವು ಯೂಸ್ ಮಾಡ್ತೀವಿ. ಸಮ್ಟೈಮ್ಸ್ ಬ್ರೌನು ಯೂಸ್ ಮಾಡ್ತೀವಿ. ಆಮೇಲೆ ಜಾಸ್ತಿ ಯೂಸ್ ಆಗೋದು ಸ್ಕೈ ಬ್ಲೂ. ಅದಕ್ಕೆ ಅಂದ್ರೆ ಪೇನ್ ಕಿಲ್ಲರ್ ಅದು. ಅದರಾಗೆ ಮತ್ತೆ ಬರ್ತೇನೆ ಅಂತ ಕರೆಯಿದೆ. ಹಲೋ ನಮಸ್ತೆ ಸರ್. ನಮಸ್ತೆ, ಸಂತೋಷ್ ಅಂತ ಹೇಳಿ, ಮಾತಾಡಿ. ಏನಿಲ್ಲ ಸರ್, ನಂದು ವೈಟ್ ಪ್ಯಾಚಸ್ ಇದೆ. ಯಾವುದು ವೈಟ್ ಪ್ಯಾಚಸ್? ವೈಟ್ ಪ್ಯಾಚಾ? ಹೌದೌದು, ವೈಟ್ ಪ್ಯಾಚಸ್ ಇದೆ. ಸರಿ, ಅದಕ್ಕೆ ಏನ್ ಮಾಡ್ಬೇಕಂತ ಪ್ರಶ್ನೆ ಈಗ. ಹೌದೌದು. ಅದಕ್ಕೆ ಆಯುರ್ವೇದಿಕ್ ಕೆಲವು ಹರ್ಬ್ಸ್ ಬರ್ತಾ ಇದೆ ಇವಾಗ, ಚೆನ್ನಾಗಿದೆ. ನನ್ನ ಕ್ಲಿನಿಕ್ಗೆ ಬನ್ನಿ, ನಾನು ಅದನ್ನ ಚೆಕ್ ಮಾಡಿಬಿಟ್ಟು ನಾನು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೇನೆ. ಓಕೆ, ಪಾಸಿಬಲ್, ನಾನು ನಾರ್ಮಲ್ಗೆ ಬರ್ತದೆ ಅದು ಆಮೇಲೆ. ಸರಿ.
ಸರಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೆಲವರ ಪ್ರಕಾರ ಅದು ರಕ್ತದ ಸಮಸ್ಯೆಯಿಂದಾಗಿ ಬರುವ ಸಾಧ್ಯತೆಗಳು ಇರ್ತದೆ. ಅದು ಚೇಂಜ್ ಮಾಡ್ಬೇಕಂದ್ರೆ ಬ್ಲಡ್ಡಲ್ಲೂ ಕೂಡ ಚೇಂಜ್ ಮಾಡ್ತೀವಿ. ಸೊ ಬ್ಲಡ್ ಪಾಯಿಂಟ್ ಬಂದು ಇದುವೇ ಈ ಮೆಡಲ್ ಬರ್ತದಲ್ಲ, ಇದು ಬ್ಲಡ್ ಪಾಯಿಂಟ್. ಇಲ್ಲಿ ಕೂಡ ಚೇಂಜಸ್ ಮಾಡ್ತೀವಿ ನಾವು. ರಿಕ್ರಿಯೇಷನ್ ಆಗಬೇಕದು, ಅವಾಗ ಬ್ಲ್ಯಾಕ್ ಕೊಟ್ಟು ರಿಕ್ರಿಯೇಷನ್ ಮಾಡ್ಕೊಂತ 1 ವಾರ ಬ್ಲ್ಯಾಕ್ ಕೊಟ್ಟು ಆಮೇಲೆ ಬೇರೆ ಕಲರ್ ಕೊಟ್ಟು ಅದಕ್ಕೆ ಜೀವ ತುಂಬಿಸೋ ಕೆಲಸ ಮಾಡ್ತೀವಿ. ಆವಾಗ ಅದು ಚೇಂಜಸ್ ಬರೋದಕ್ಕೆ ಶುರು ಆಗುತ್ತೆ. ತಾವು ಬಣ್ಣಗಳ ಬಗ್ಗೆ ಹೇಳ್ತಾ ಇದ್ರಿ. 7 ಬಣ್ಣಗಳ ಅಥವಾ ಎಷ್ಟು ಜಾಸ್ತಿ ಬಣ್ಣಗಳ ಬಳಕೆ ಆಗ್ತದೆ? ಎಸ್, ಬ್ಲ್ಯಾಕ್ ಅದಕ್ಕೆ ಯೂಸ್ ಆಗುತ್ತೆ. ಬ್ಲ್ಯಾಕ್ ಇನ್ಫೆಕ್ಷನ್ ಕ್ಲಿಯರ್ ಮಾಡೋಕ್ಕೆ. ಯಾವುದೇ ಬಾಡಿನಲ್ಲಿ ಇನ್ಫೆಕ್ಷನ್ಸ್ ಇದೆ, ಕ್ರಿಮಿಕೀಟಗಳು ಏನು ಬಂದಿದ್ರು ಕೂಡ ಅದು ಇಮಿಡಿಯೇಟ್ ಎಳ್ಕೊಂಬಿಡುತ್ತೆ, ಸತ್ತೋಗ್ಬಿಡುತ್ತೆ ಅದು. ಸೊ ಅದಕ್ಕೆ ಅದಾದ ನಂತರ ಅದಕ್ಕೆ ಜ್ವರ ಬಂದಾಗೆಲ್ಲ ಟಿಪ್ಸ್ಗೆಲ್ಲ ಬ್ಲ್ಯಾಕ್ ಹಾಕಬೇಕು ಅಂತ ಹೇಳ್ತಾರಲ್ಲ, ಫಿಂಗರ್ ಟಿಪ್ಸ್ಗೆಲ್ಲ ಎಲ್ಲ ಫಿಂಗರ್ ಟಿಪ್ಸ್ ಬ್ಲ್ಯಾಕ್ ಹಾಕಿದ ತಕ್ಷಣ ಅದು ಜ್ವರ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅದು ಇನ್ಫೆಕ್ಷನ್ ಏನಿದ್ರು ಕ್ಲಿಯರ್ ಆಗ್ತದೆ. ಅದಕ್ಕೆ ಬ್ಲ್ಯಾಕ್ ಯೂಸ್ ಮಾಡೋಂಥದ್ದು. ಮತ್ತು ಇನ್ನೊಂದು ಸ್ಕೈ ಬ್ಲೂ ಪೇನ್ ಕಿಲ್ಲರ್ ಆಗಿ ಯೂಸ್ ಮಾಡ್ತೀವಿ. ಎಲ್ಲಿ ಪೇಯ್ನ್ ಇದೆ ಅಲ್ಲಿ ಕೆಲವೊಮ್ಮೆ ಹೇಳ್ತಾರೆ ನಂಗೆ ಇಲ್ಲಿ ಪೇಯ್ನ್ ಇದೆ ಅಂತ ಬರ್ತಾರೆ, ಇಷ್ಟು ಜಾಗ ಮಾತ್ರ ಪೇಯ್ನ್ ಅಂತ. ಜಸ್ಟ್ ಸ್ಕೈ ಬ್ಲೂನಲ್ಲಿ ಅಷ್ಟು ಜಾಗ ನಾನು ಕಲರ್ನಲ್ಲಿ ಫಿಲ್ ಮಾಡಿಬಿಟ್ರೆ ಕೂತ್ಕೊಳ್ಳಿ ಅಂತ ಹೇಳಿದ್ರೆ 2 ಮಿನಿಟ್ಸಲ್ಲಿ ನೋವಿರಲ್ಲ ಅವ್ರಿಗೆ. ಅದು ಹೇಗೋಯ್ತು ಅಂತ, ಬಿಕಾಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇರಲ್ಲ. ಆಯಿತಾ? ಈ ಸ್ಕೈ ಬ್ಲೂ ಬಂದು ಬ್ಲಡ್ ಸರ್ಕ್ಯುಲೇಷನ್ ಕೊಡುತ್ತೆ, ಒಂದು ನೋವನ್ನು ತೆಗೆಯುತ್ತೆ. ಇದು ಬ್ಲಡ್ ಸರ್ಕ್ಯುಲೇಷನ್ ಮಾಡಲಿಕ್ಕೆ ಸ್ಕೈ ಬ್ಲೂ ಇರೋಂಥದ್ದು. ಸೊ ಸ್ಕೈ ಬ್ಲೂ ವರ್ಕ್ಸ್ ಲೈಕ್ ದ್ಯಾಟ್. ಅದೇ ಥರ ಆರೆಂಜ್ ಏನಾದರೂ ಗೆಡ್ಡೆಗಳಾಗಿದ್ರೆ, ಫೈಬ್ರಾಯ್ಡ್ಸ್ ಆಗಿದ್ರೆ, ಇವನ್ ಕ್ಯಾನ್ಸರ್ ಮೇಲೂ ವರ್ಕ್ ಮಾಡುತ್ತದು. ಹಂಗಾಗಿದ್ರೆ ಒಂದು ಫನಿ ಅಂತ ಅಲ್ಲ, ಇಟ್ಸ್ ಅ ವೆರಿ ಸೀರಿಯಸ್ ಮ್ಯಾಟ್ರ್. ಒಬ್ಬರಿಗೆ ನಾಲ್ಗೆನಲ್ಲಿ ಒಂದು ಗುಳ್ಳೆ ಬಂದಿತ್ತು, ಅಂದರೆ ಅದು ಕ್ಯಾನ್ಸರ್ ಅಂತೇಳಿ ಒಮ್ಮೆ ಆಪ್ರೇಷನ್ ಆಗಿದೆ. ಅದಾದ್ಮೇಲೂ ಸಹ ಒಂದು ಗುಳ್ಳೆ ಹಾಗೆ ಇದೆ. ಅವರಿಗೆ ಹೆದರಿಕೆ ಶುರು ಆಯಿತು, ಇದೇನಿದು ಪುನಃ ಕ್ಯಾನ್ಸರ್ ಅಂತ. ಹಾಗೆ ನನಗೂ ಸಹ ಕ್ಯಾನ್ಸರ್ ಅಲ್ಲ, ನನಗೂ ಟ್ರೀಟ್ ಮಾಡಿ ಗೊತ್ತಿಲ್ಲ ಫಸ್ಟ್ ಟೈಮು. ನಾನು ಹೆಂಗೆ ಟ್ರೀಟ್ ಮಾಡೋದು, ಅದನ್ನು ಕರಗಿಸ್ಲಿಕ್ಕೇನೋ ಆರೆಂಜ್ ಯೂಸ್ ಮಾಡ್ತೀವಿ, ಬಟ್ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಕೇಸರಿ ಬಣ್ಣ ನೆನಪಾಯಿತು. ಕೇಸರಿ ಕೊಟ್ಟರೆ ಹೇಗೆ ಕರಗ್ಬೋದೇನೋ ಅಂತ ಹೇಳಿ ಆ ಕೇಸರಿಯನ್ನು ನೀನು ನಾಲ್ಗೆನಲ್ಲಿ ಇಟ್ಕೊಮ್ಮ ಅಂತ ಹೇಳಿದೆ ನಾನು. ಅದು ಇಟ್ಕೊಳ್ತಾ ಬರ್ತಾ ಇದ್ರು ಅವರು. ಆಮೇಲೆ ನಂಗೆ ಫೋನ್ ಮಾಡೋರು, ಅಕ್ಕ ಅದು ಕರಗ್ತಾ ಇದೆ ಅಂತ. ಇಟ್ ವಾಸ್ ರಿಸರ್ಚು ಆಯಿತು ನನಗೆ. ಇಟ್ ವಾಸ್ ಶಾಕಿಂಗ್, ಇದು ಕರಗುತ್ತೆ ಅದರಲ್ಲಿ ಅಂತ. ಹಾಗೆ ಇವನ್ ಕ್ಯಾನ್ಸರ್ಸ್ನ ಕರಗಿಸ್ಲಿಕ್ಕೆ ಕೇಸರಿ ಬಣ್ಣದಿಂದ ಆಗ್ತದೆ. ಈಗ ಎಲ್ಲ ಬಣ್ಣಗಳು ಅಡಕವಾಗಿರೋದು ಬಿಳಿ ಬಣ್ಣದಲ್ಲಿ ಅಂತ ಹೇಳ್ತೇವೆ. ಹೌದು, ಬಿಳಿ ಬಣ್ಣವನ್ನು ಇಲ್ಲಿ ಉಪಯೋಗ ಮಾಡ್ತೀರಾ ನೀವು? ಬಿಳಿ ಬಣ್ಣ ನಾವು ಆತ್ಮಕ್ಕೆ ಉಪಯೋಗ ಮಾಡ್ತೀವಿ. ಟೋಟಲಿ ಏನೂ ಇಲ್ಲ, ಇನ್ನೇನು ಮಾಡೋದು ಲಾಸ್ಟ್ ಮಿನಿಟಲ್ಲಿ ಎನ್ನುವಾಗ ಆತ್ಮಕ್ಕೆ ಯೂಸ್ ಮಾಡ್ತೀವಿ. ಆತ್ಮ ಅಂದರೆ ಈ ಫಿಂಗರ್ ಬರುತ್ತೆ, ಅಲ್ಲಿಗೆ ವೈಟನ್ನು ಯೂಸ್ ಮಾಡ್ತೀವಿ. ಸೊ ದಟ್ ಅದು ಇಡೀ ಆತ್ಮಕ್ಕೆ ಆ ಶಕ್ತಿಯನ್ನು ಕೊಡ್ತದೆ. ಅದು 7 ಕಲರ್ಸ್ ಮರ್ಜ್ ಆಗಿರೋದ್ರಿಂದ ಇಟ್ ರಿಸೀವ್ಸ್ ಅಲ್ಲಿ. ಹಾಗೆ ಅಲ್ಲಿ ಬೆಟರ್ಮೆಂಟ್ ಆಗ್ತಾ ಬರುತ್ತೆ. ಏನು ಕೆಲವೊಮ್ಮೆ ತುಂಬ ಕೋಮಾಗಿ ಹೋಗ್ಬಿಟ್ಟಿರ್ತಾರೆ ಅಂಥ ಪೇಷಂಟ್ಸ್ಗೆಲ್ಲ ಹಂಗೆ ಮಾಡೋದಕ್ಕಾಗತ್ತೆ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಪ್ರಿಕ್ ಮಾಡ್ತಾರೆ, ಆಕ್ಯುಪಂಕ್ಚರ್ ಮಾಡ್ತಾರೆ ಇಲ್ಲಿ. ಆದರೆ ಅವರಿಗೆ ಪ್ರಾಣಶಕ್ತಿ ಇಲ್ಲ ಅಂದಾಗ ಕಂಪ್ಲೀಟ್ ಡೆಲ್ಟಾ ಸ್ಟೇಜ್ ಹೋಗ್ಬಿಟ್ಟಿರ್ತಾರೆ. ಆವಾಗೆಲ್ಲ ಇಲ್ಲಿ ಪ್ರಿಕ್ ಮಾಡಿದಾಗ ಅವರಿಗೆ ಜ್ಞಾನ ಬಂದಿರೋದು ಉಂಟು. ಹಾಗೆ ನನ್ನದೇ ಒಂದು ಕೇಸಲ್ಲಿ 7 ಡೇಸ್ ಕೋಮಾದಲ್ಲಿದ್ದರು ಪೇಷಂಟು. 8th ಡೇ ಬಂದು ಅವರೊಬ್ರು ಹೀಲರ್, ಅವ್ರದ್ದು ರಿಲೇಷನ್ ಅವರು. ಹಾಗೆ ಅವ್ರು ಹೇಳಿದ್ರು, ಮೇಡಮ್ ಈ ಥರ ಆಗಿದೆ, ಏನು ಮಾಡೋದು ಅಂತ. ಆಮೇಲೆ ಸರ್ಟನ್ ಪಾಯಿಂಟ್ಸ್ ಎಲ್ಲ ಕೊಟ್ಟು ನಾನು ಅವ್ರಿಗೆ ಈ ಪಾಯಿಂಟನ್ನು ಹೇಳಿದೆ, ಇಲ್ಲಿ ಒಂದು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಸ್ಟಿಮ್ಯುಲೇಟ್ ಮಾಡಿ ಅಂತ. ಇವ್ರು ಹಾಗೆ ಹೋಗಿ ಮಾಡಿ ಬಂದಿದ್ದಾರೆ. ನೆಕ್ಸ್ಟ್ ಡೇ ಅವ್ರು ಎದ್ದು ಕೂತಿದ್ದಾರೆ. ಅದು ವಿಡಿಯೋ ನಂಗೆ ಕಳಿಸಿದ್ರು ಅವರು. ಅವ್ರು ವೀಲ್ ಚೇರಲ್ಲಿ ಕೂತ್ಕೊಂಡು ಫೋಟೋಗ್ರಾಫ್ ಮಾಡಿದ್ದಾರೆ, ವಿಡಿಯೋ ಮಾಡಿದ್ದಾರೆ. ಹಿ ಗಾಟ್ ಅಪ್. ಹಾಂ, ಸಾಧ್ಯ ಇದೆ ಅದು. ನನಗೇನೋ ಆಶ್ಚರ್ಯ ಆಯಿತು. ನಾವು ಇದನ್ನು ಕಲಿತಿರ್ತೀವಿ. ಸೊ ಇಂಥ ವಂಡರ್ಫುಲ್ ವಿದ್ಯೆಯನ್ನು ಡಾಕ್ಟರ್ ಬಸವರಾಜ್ ಅವರು ಎಷ್ಟು ಸರಳವಾಗಿ ನಮಗೆ ಹೇಳ್ಕೊಡ್ತಿದ್ದಾರೆ ಅಂದರೆ ಅಮೇಝಿಂಗ್. ಎಲ್ಲರೂ ಅಷ್ಟೇ ಬಿಡಲೇಬೇಡಿ, ಆ ಕೋರ್ಸ್ ಒಂದು ಮಾಡಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವತ್ತು 9 ಕ್ಲಾಸಸ್ಸು ನಡೆದಿದೆ ಅಂದರೂ ಕೂಡ ಇನ್ನೂ ಜಾಯಿನ್ ಆಗ್ತಾನೆ ಇದ್ದಾರೆ. ತುಂಬ ಮಾಹಿತಿ ಇದೆ, ಎಂತೆಂಥದೆಲ್ಲ ಗುಣ ಮಾಡೋ ಅಂತ ಒಂದು. ಕಲಿಯಲಿಕ್ಕೆ ಎಲ್ಲಿ ಕಲಿಯಬಹುದು? ನಮ್ಮದು ಎಷ್ಟು ದಿನಗಳ ಒಂದು ಕೋರ್ಸ್ ಅಂತ? ಅದು ಆ್ಯಕ್ಚುಲಿ 6 ಮಂತ್ಸ್ ಕೋರ್ಸ್ ಆದ್ರೂ ಕೂಡ 1 ಇಯರ್ ತನಕ ಸರ್ ಅದನ್ನು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಲೈಕ್ ಅವರ ಯಾವತ್ತೂ ಕುಂಠಿತ ಮಾಡಲ್ಲ, ಇನ್ನೂ ಬೇಗ ಎಕ್ಸ್ಟೆನ್ಷನ್ನೇ ಮಾಡಿಕೊಡ್ತಾರೆ. ಪುನಃ ಮಾರ್ನಿಂಗ್ 11:30 ಕ್ಲಾಸಸ್ ಇಡ್ತಾರೆ. ಪುನಃ ಹೊಸ ಪ್ರೋಟೋಕಾಲ್ಸ್ ಏನು ಕಂಡುಹಿಡಿದಿದ್ದಾರೆ ಅದನ್ನು ಹೇಳ್ಕೊಡ್ತಾ ಇರ್ತಾರೆ. ಆದಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನಮಗೆ ಪೂರ್ತಿ. ಸೊ ಅದನ್ನೆಲ್ಲ ನಾವು ಆನ್ಲೈನ್ ನಾವು ಚೆನ್ನಾಗಿ ಅರ್ಥೈಸ್ಕೊಂಡ್ಬಿಟ್ರೆ ಐ ಡೋಂಟ್ ಥಿಂಕ್ ನಾವು ಅದನ್ನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಅರ್ಥ ಆಗಬೇಕು, ಓ ಇದು ಇದಕ್ಕೆ. ಈಗ ನಾವು ಹಾಗೆ ಅಲ್ಲ ಮಾಡೋದು, ನಮ್ಮದೇ ಓನ್ ಪ್ರೋಟೋಕಾಲ್ಸ್ ಮಾಡಿ ಅಂತ ಹೇಳ್ತಾರೆ ಸರ್. ಸೊ ನಾವು ಕನೆಕ್ಟ್ ಮಾಡ್ಕೋತಾ ಇರ್ತೀವಿ. ಕೆಲವೊಮ್ಮೆ ಸರು
ಯಾವುದೋ ಒಂದು ಲಿವರ್ ಬಗ್ಗೆ ಮಾತಾಡಿರ್ತಾರೆ, ಅದಕ್ಕೊಂದು ಕಲರ್ ತೋರಿಸಿರ್ತಾರೆ. ಓನ್ಲಿ ಫಾರ್ ಲಿವರ್ ಆಗಿದ್ರೆ ಕೆಲವೊಮ್ಮೆ ನಿಮ್ಗೆ ಒಂದು ಮನುಷ್ಯನಿಗೆ 4-5 ಪ್ರಾಬ್ಲಮ್ ಇರುತ್ತೆ. ಮೋಷನ್ ಪ್ರಾಬ್ಲಮ್ ಇರುತ್ತೆ, ಸ್ಕಿನ್ ಪ್ರಾಬ್ಲಮ್ ಇರುತ್ತೆ, ಲಿವರ್ ಪ್ರಾಬ್ಲಮ್ ಇರುತ್ತೆ. ಅವಾಗ ಏನು ಮಾಡಬೇಕು, ನಾನು ಮೂರದು ಮರ್ಜ್ ಮಾಡಬೇಕಾಗತ್ತೆ. ಇದನ್ನು ಹಾಕ್ಬೇಕು, ಅದನ್ನು ಹಾಕ್ಬೇಕು, ಅದನ್ನು ಹಾಕಬೇಕು. ಅದಕ್ಕೆ 3 ಡೇಸ್ನಲ್ಲಿ ಎನರ್ಜಿ ಚೇಂಜ್ ಆಗೋದು ನಾನು ಕಂಡಿದ್ದೀನಿ. ನಾನು ಹೆಚ್ಚು ಟೈಮ್ ಏನೋ ಕೊಡೋದಿಲ್ಲ, ಮತ್ತು ತಿಂಗಳಗಟ್ಟಲೆ ಕೊಡೋದು ಅಪರೂಪ. ತುಂಬ ಕ್ರಾನಿಕ್ ಇದ್ದರೆ ಏನೋ ಅವ್ರಿಗೆ ರೆಗ್ಯುಲರ್ ಬೇಕು ಅಂದರೆ ಲೈಕ್ ಕಿಡ್ನಿ ಕ್ರಿಯಾಟಿನ್ ಆ ಥರ ಎಲ್ಲ ಇದ್ದರೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ತೀವಿ ಹೊರತು ಬೇರೆ ಎಲ್ಲ ಜಸ್ಟ್ 1 or 2 ಡೇಸ್ನಲ್ಲೇ ಎನರ್ಜಿ ಚೇಂಜ್ ಆಗ್ಬಿಡುತ್ತೆ. ಸರಿ, ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್. ನಾನು ಸುಧಾಕರ್ ಅಂತ. ಹೇಳಿ ಸುಧಾಕರ್ ಅವರೇ. ನಮ್ಗೆ ಬೆನ್ನು ನೋವಿಂದ ಒಂದು ಕಾಲಿಗೆ ಇದು ಇದೆಯಲ್ಲ, ಒಂಥರ ಬಲ ಇಲ್ಲ, ಒಂದು ನರದಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ. ಆದ್ರೆ ಚೂರು ನಡೀತಾ ಇದ್ದೇನೆ ಈಗ. ಅದಕ್ಕಂತಾದ್ರೂ ಪರಿಹಾರ ಉಂಟಾ ಹೇಳಲಿಕ್ಕೆ? ಹೌದು, ಅದು ಸಯಾಟಿಕನೇ. ಅದಕ್ಕೆ ಆ ಫುಲ್ಲು ರಂಧ್ರಗಳೆಲ್ಲಿದೆ ಅದನ್ನು ಸ್ಟಿಮ್ಯುಲೇಟ್ ಮಾಡಿ ಬ್ಲಾಕ್ಗಳನ್ನು ತೆಗಿಬೇಕು. ಎಲ್ಲಿ ನೋವಿರುತ್ತಲ್ಲ, ನೋವಿಂದನೇ ತೆಗಿಬೇಕು ಅಂತ ಹೇಳ್ತಾರೆ. ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು, ವಾಯುವಿಂದನೇ ತೆಗಿಬೇಕು. ಹಾಗೆ ಇದು ನೋವಿಂದ ತೆಗಿಬೇಕು ಅಂದರೆ ಆ ಪರ್ಟಿಕ್ಯುಲರ್ ಪೋರ್ಷನ್ಸ್ನಲ್ಲಿ ನಾವು ಪ್ರೆಷರೈಸ್ ಮಾಡುವಾಗ ನಿಮಗೆ ನೋವು ಇರ್ತದೆ ಸ್ಟಾರ್ಟಿಂಗು. ಹಾಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರುವಾಗ ಬ್ಲಾಕ್ ರಿಲೀಸ್ ಆದರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ನೀವೇನು. ಅದು ಒಂದು ದಿನದ ಮೊನ್ನೆ ನಮ್ಮ ಕ್ಯಾಂಪಲ್ಲಿ ಅವ್ರು ಬಂದು 2-3 ಮಿನಿಟ್ಸ್ನಲ್ಲೇ ಚೆನ್ನಾಗಿ ಹೋಗಿರೋರು ಇದ್ದಾರೆ. ನೋವಲ್ಲಿ ಬಂದು 2-3 ಮಿನಿಟ್ಸಲ್ಲೇ ಚೆನ್ನಾಗಿ ಹೋಗಿರೋರು ಇದ್ದಾರೆ. ಎಲ್ಲ ವೀಕ್ಷಕರು ನೋಡ್ತಿದಾರಲ್ವಾ, ಅವರು ನೋಡ್ತಾ ಇರ್ತಾರಲ್ವಾ. ನಮ್ಗೊಂದು 2 ವರ್ಷ ಆಯ್ತು ಇದು. ಕೆಲವ್ರಿಗೆ ಇರ್ತದೆ ಹಾಗೆ, ಕೆಲವ್ರು ಇಯರ್ಸ್ ಟುಗೆದರ್ ಬಂದವರು ಇದ್ದಾರೆ. 30 ವರ್ಷದಿಂದ ಸಫರ್ ಆಗಿ ಬಂದು 2 ಡೇಸಲ್ಲಿ ಗುಣ ಆಗಿ ಹೋಗಿರೋರು ಇದ್ದಾರೆ. ರಿವ್ಯೂಸ್ ಕೊಡ್ತಾ ಇರ್ತಾರೆ ಅವರು ಸಹ. ನಾವು ಸರ್ ಕಳಿಸ್ತೀವಿ ನಮ್ಮ ರಿವ್ಯೂಸ್ ಎಲ್ಲ. ಹಾಗೆ ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೋರ್ಸ್ ಬಗ್ಗೆ ಹೇಳ್ತಾ ಇದ್ದೀರಿ ತಾವು. ಕೋರ್ಸು ನಮಗೆ ಪ್ರತಿ 1 ವರ್ಷದ ಕೋರ್ಸ್. ಅದು 1 ವರ್ಷದ ಕೋರ್ಸು, ಟೋಟಲ್ 1 ವರ್ಷದ ಕೋರ್ಸು. 6 ಮಂತ್ಸ್ ಕಂಪ್ಲೀಟ್ ಹೇಳ್ಕೊಡ್ತಾರೆ. ಆಮೇಲೆ ರಿವಿಷನ್ ಆಗ್ತಾನೆ ಇರುತ್ತೆ, ಪದೇ ಹೇಳ್ಕೊಡ್ತಾ ಇರ್ತಾರೆ. ಅದಲ್ಲದೆ ಅವರು ಪ್ರೋಟೋಕಾಲ್ಸ್ಗಳು ಹೇಳ್ಕೊಡ್ತಾ ಇರ್ತಾರೆ ಆಮೇಲೆ ನಮ್ಮ ಎಲ್ಲ ಹೀಲರ್ಸ್ನ ಎವ್ರಿ ವೀಕ್ ಒಂದೊಂದು ಮೀಟಿಂಗ್ ಇರ್ತದೆ. ಹೀಲರ್ಸ್ಗೆ ಏನು ಬೇಕು ಏನು ಬೇಡ ಎಲ್ಲ ಕೇಳ್ಕೊಳ್ತಾರೆ. ಹಾಗೆ ಯಾರನ್ನೂ ಬಿಟ್ಟಾಕಲ್ಲ, ಅವರು ಎಲ್ಲರನ್ನೂ ಒಟ್ಟಿಗೆ ಜೋಡಿಸ್ಕೊಂಡು ತಗೊಂಡು ಹೋಗ್ತಿದ್ದಾರೆ. ಸಾಧಾರಣ ಒಂದು 50 ಜನ ಏನೋ ಕೆಲಸ ಮಾಡ್ತಿದ್ದಾರೆ ಅಲ್ಲಿ. ಸೊ 50 ಜನಕ್ಕೂ ಸಂಬಳ ಕೊಡಬೇಕು ಸರ್. ಅಂದರೆ ಲೈಕ್ ಹಿ ಹ್ಯಾಸ್ ಟು ರನ್ ದ ಶೋ. ಅಕಾಡೆಮಿ ಅಷ್ಟು ಚೆನ್ನಾಗಿ ನಡಿಲೇಬೇಕು ಅದಕ್ಕೆ. ಇಲ್ಲದಿದ್ದರೆ ಅವ್ರು ಹಣ ಎಕ್ಸ್ಪೆಕ್ಟ್ ಮಾಡೋ ಜನವೇ ಅಲ್ಲ. ಬಹುಶಃ ಅವ್ರು ಹಣ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಅಲ್ಲಿರೋಂಥವ್ರಿಗೆ ಸಂಬಳ ಕೊಟ್ಟು ಅವರೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿ ಇರ್ಬೋದು. ಅದರ್ವೈಸ್ ಇಲ್ಲ. ತುಂಬ ಜನಕ್ಕೆ ಕೇಳ್ಕೊಂಡ್ರೆ ತುಂಬ ಕಮ್ಮಿ ಮಾಡಿಬಿಡ್ತಾರೆ. ಆಮೇಲೆ ಎಂಥ ಕೋರ್ಸ್ ಫೀಸು ಇರ್ಬೋದು, ಎಷ್ಟು ದೊಡ್ಡ ಅಮೌಂಟ್ ಇದ್ದರೂ ಕೂಡ ಎಕ್ದಮ್ ಕಮ್ಮಿ ಮಾಡಿಬಿಡ್ತಾರೆ. ಅದು ಕೆಲವೊಮ್ಮೆ ಅಕಾಡೆಮಿಗೆ ಪೆಟ್ಟು ಬೀಳ್ತದೆ. ನಾನು ಮತ್ತು ಅವ್ರ ಮೇಡಮ್ ಮಿಸ್ಸಸ್ ಮಾತಾಡುವಾಗ ಕೆಲವೊಮ್ಮೆ ಏನು ಮಾಡೋದು ಸರ್, ಹೇಳಿ ಆಯಿತು ಏನು ಮಾಡೋದು ಅಂತ ಇರ್ತಾರೆ. ಹಾಗೆ ಆಗ್ತದೆ ಕೆಲವೊಮ್ಮೆ. ಬಟ್ ಹಿ ಈಸ್ ವೆರಿ ನನಗನ್ಸುತ್ತೆ ಅಂಥ ಮನುಷ್ಯನ ನಾನು ನೋಡೇ ಇಲ್ಲ ಜಗತ್ತಲ್ಲಿ. ಈಸ್ ಸೋ ಸಿಂಪಲ್. ಮತ್ತು ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ, ಏನೂ ಭೇದ ಭಾವನೆ ಇಲ್ಲ. ಎಷ್ಟು ದೊಡ್ಡ ಜನ ಹೋಗಲಿ, ಎಷ್ಟು ಪಾಪದವರು ಹೋಗಲಿ, ಎಲ್ಲ ಒಂದೇ ಅವರಿಗೆ. ಅದೇ ರೀತಿ ಮತ್ತೆ ಈ ಕೆಲವರಿಗೆ ತಲೆ ಹೊಟ್ಟಿನ ಸಮಸ್ಯೆ ಇರ್ತದೆ, ಅದಕ್ಕೇನಾದರೂ ಬಣ್ಣದ ಚಿಕಿತ್ಸೆ, ಬೇರೆ ಏನಾದರೂ ಚಿಕಿತ್ಸೆಗಳಿದೆಯಾ? ಅದೆಲ್ಲ ಬರೋದು ಅದರಿಂದ. ಸ್ಪೆಷಲಿ ತಲೆಗೆ ಅಂತ ಕೂದಲಿಗೆ ಅಂದ ತಕ್ಷಣನೇ ಕಿಡ್ನಿ ನೆನಪಾಗ್ಬೇಕು ಎಲ್ಲರಿಗೆ. ಕಿಡ್ನಿಗೆ ಸಮಸ್ಯೆ ಬಂದಾಗ ಅಲ್ಲಿ ಆಟೋಮೆಟಿಕ್ಕಾಗಿ ಎಲ್ಲ ಸಮಸ್ಯೆಗಳೂ ಉದ್ಭವ ಆಗ್ಬಿಡುತ್ತೆ.